ತಾಯಿಯ ತಲೆಯನ್ನು ಕತ್ತರಿಸಿ ಕ್ಷತ್ರಿಯ ನಾರಿಯರನ್ನೆಲ್ಲ ಮುಂಡೆ ಮಾಡಿದವ ಭಾರ್ಗವರಾಮ. ಶೂರ್ಪನಖಿಯ ನಾಸವನ್ನ ಕತ್ತರಿಸಿದವ ಶ್ರೀರಾಮ. ವರುಣನಿಂದ ದತ್ತವಾದಂತ ವಾರುಣಿಯನ್ನು ಕುಡಿದು ಅಮಲಿನಲ್ಲಿ ತೇಲಾಡಿದವ ಬಲರಾಮ. ಎದುರಿಗಿದ್ದ ವಿರೋಧಿಗಳ ರುಂಡವನ್ನ ಚೆಂಡಾಡಿದವ ಕುಮಾರರಾಮ. ನನ್ನನ್ನೊಂದು ಬಿಟ್ಟು ಬಿಡು ಪುಣ್ಯ. ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ವಹಿಸಲೇಬೇಕು. ಶಿಕ್ಷೆ ಕೊಡುವುದಕ್ಕಾಗಿ ಬಂದವ ಈ ಜಟ್ಟಿ ನಾನು ಬಿಡುವುದಿಲ್ಲ. ಗುಣದಲ್ಲಿ ಶಕುನಿಯ ಮೀರಿದ ವಂಚಕ ನಾನೇ ರಾವಣನು. ಹಣವನೆಗೆಣವನು ತಿನ್ನಲು ಏಸದ ನಾನೇ ಗೌರವನು. ಇಂತಹ ಕಾರ್ಯವನ್ನು ಮುಂದುವರಿಸಿದ್ರೆ ಜಾಗ್ರತೆ. ಹುಡುಗ ಅವ ಹುಡುಗನೇ. ನೀನು ದಡಿಗ. ನಾನು ದಡಿಗನೆ. ಹೇಳು ಅಪ್ಪ ನಿಮ್ಮ ಸೊಕ್ಕೆ ಎಂದಾಯ್ತು. ಅಲ್ಲದೆ ಹೋದ್ರೆ ಈ ವೈದ್ಯರಿಗೆ ಶಿಕ್ಷೆ ಕೊಡ್ತಿರುವಂತಹ ಸಂದರ್ಭದಲ್ಲಿ ನನ್ನನ್ನು ತಡಿತಾ ಇದ್ದೀರಲ್ವಾ? ಏನ ಸಭ್ಯ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡಬೇಕು. ವೈದ್ಯೋ ವೈದ್ಯಸ್ಯ ವೈದ್ಯಾಭ್ಯ ಅಪ್ಪಭ್ಯ. ಎಂತದು ಈ ವರ್ಷ ಹೊಸ ಸಾಹಿತ್ಯ ಅಲ್ಲದೆ ಇದ್ರೆ ಇವತ್ತು ನಾನು ನೀನು ಇವನು ಅಲ್ಲ, ನಾವೆಲ್ಲರೂ ಇಂದು ಒಟ್ಟಾಗಿ ಕಾಲವನ್ನ ಕಳೆಯಬೇಕಿದ್ರೆ ಲೋಕದಲ್ಲಿ ವೈದ್ಯರ ಪಾತ್ರವೆಷ್ಟು ದೊಡ್ಡದು ಎನ್ನುವ ಕಲ್ಪನೆ ಉಂಟಾ? ಹುಚ್ಚ. 2 ವರ್ಷ ಆಯ್ತು ಪಾಪ ಅವ್ರು ಬಿಟ್ಟು ಕಷ್ಟ ಎಷ್ಟು. ಅವರು ಜೀವದ ಹಂಗನ್ನೇ ತೊರೆದು ಬಹಳ ಪ್ರಯತ್ನ ಮಾಡಿದ್ದಾರೆ ವೈದ್ಯರು. ಹೌದಾ? ಇವತ್ತೆಲ್ಲ ಹೀಗೆ ಸೇರಿದ್ದೇವೆ ಅಂತ ಅವ್ರ ಕಾರಣ ಯಾರು? ವೈದ್ಯರೇ. ಇಲ್ದೇ ಇದ್ರೆ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡು ಅವಸ್ಥೆ ಬೇಕಿತ್ತ? ಆ ಕುರಿತು ಅವರ ಮೇಲೆ ಬಹಳಷ್ಟು ಗೌರವ ನನಗುಂಟು. ಗೌರವ ಉಂಟು ಅಂತ ಬಾಯಲ್ಲಿ ಹೇಳ್ತಾ ಕೈಯಲ್ಲಿ ಹೊಡಿತೀರ. ಈಗ ಅವರು ಮಾಡಿರುವಂತಹ ಕಾರ್ಯವೇ ಹಾಗೂ ಏನ್ ತಪ್ಪು ಮಾಡಿದ್ದಾರೆ? ಈಗಾಗಲೇ ಹೊಸದಾಗಿ ಕಂಡು ಹಿಡಿದಂತಹ ಔಷಧ ಎನ್ನುವುದು ಪ್ರಯೋಗ ಮಾಡಿದ ಯಾರ ಮೇಲೆ? ಯಾರ ಮೇಲೆ? ಹೋಗಿ ಹೋಗಿ ನಮ್ಮ ಪಕ್ಕದ ಮೇಲೆ ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ನಾಯಿ ಮೇಲೆ ಪ್ರಯೋಗ ಮಾಡ್ರೆ ನಿಂಗೆ ಯಾಕೆ ಮಾಡಿ ಬಿಸಿ? ಹೋಗಿ ಹೋಗಿ ಆ ನಾಯಿಯ ಮೇಲೆ ಮಾಡಿದ್ರಲ್ಲ. ಏನ್ ನಿನ್ನ ಮೇಲೆ ಪ್ರಯೋಗ ಮಾಡ್ಬೇಕಿತ್ತ? ಬೀದಿ ನಾಯಿ ಮೇಲೆ ಮಾಡಬಹುದಿತ್ತಲ್ಲ ಪ್ರಯೋಗವಾ? ಬೀದಿ ನಾಯಿ ಕೈ ಸಿಕ್ಕುದಿಲ್ಲ ಅಂತ ಘಟಕದ ನಾಯಿ ಮೇಲೆ ಪ್ರಯೋಗ ಮಾಡಿದ್ದಾರೆ. ಏನ್ ತಪ್ಪು? ಈಗ ಪ್ರಯೋಗ ಮಾಡಿದ ಮೇಲೆ ಏನಾಯ್ತು? ಆ ನಾಯಿ ಎಲ್ಲ ಜನರನ್ನು ಕಟ್ಟಲಿಕ್ಕೆ ಹೋಗ್ತಾ ಉಂಟು. ಕಚ್ಚ ಉಂಟಾ? ಪ್ರಯೋಗ ಮಾಡುವುದು ಕಚ್ಚುದಿಲ್ಲಾಗಿತ್ತು. ಯಾರಿಗೂ ಕಚ್ಚುದಿಲ್ಲಾಗಿತ್ತು. ಹೊಗಳುದಿಲ್ಲಾಗಿತ್ತ? ಹೊಗಳುದೇ ಇಲ್ಲ. ಹಾಗಾದ್ರೆ ನಾಯಿ ಅಲ್ಲಂತಲೇ ಲೆಕ್ಕ ಮಳ್ಳ. ಸರಿ ನೋಡು, ಹೋಗಿ ಅಲ್ಲಿ ಹಿಂದೆ ಮುಂದೆ ಎಲ್ಲ. ತಪ್ಪು ಮಾಡಿದವರವರು ಶಿಕ್ಷೆ ಕೊಡಬೇಕಾಗಿ ಬಂದವನ ಶ್ವಾನ ಶ್ವಾನಸ್ಯ ಶ್ವಾನೇಭ್ಯ ಬೊಗಳುವುದು ನಾಯಿಯ ಸ್ವಭಾವ. ನಾಯಿ ಕಚ್ಚಿದ ಬೊಗಳದೆ ನೀನು ಬೊಗಳ್ಲಿಕ್ಕೆ ಆಗ್ತದ? ಶಿಕ್ಷೆ ಕೊಡುವುದಕ್ಕಾಗಿ ಬಂದವನ ಜನ ಯಾರು ನೀನು? ಚಟ್ಟಿ ಜಗನ್ನಾಥ್. ಜಗನ್ನಾಥ್ ಶೆಟ್ಟಿಯ ಸಾಯಲಿ ಮಾರ. ಪುಣ್ಯಾತ್ಮ ಹೋದ್ರ ಸುದ್ದಿ ಹೇಳ ಸಾಯ್ತಾರೆ. ಈ ಕ್ಷೇತ್ರಕ್ಕೊಂದು ವಿಶೇಷವಾದಂತ ಮೆರುಗನ್ನು ಕೊಟ್ಟವರು ಈ ಪಾಪಿ ಮಾಡಿದ್ರೆ ಅವರು ಸುದ್ದಿ ಹೇಳುದು. ಅದು ಈ ರಂಗಕ್ಕಂತೂ ಬಹಳ ಮೆರುಗು ಕೊಟ್ಟರು ನೋಡಿ ನನಗೆ. ಚಟ್ಟಿ ಜಗನ್ನಾಥ್. ಜಗ್ಗೋ ನೋಡು ಜಗ್ಗೋ, ಇದೆಲ್ಲ ಒಳ್ಳೇದಲ್ಲ ನನಗೆ. ವೈದ್ಯರನ್ನು ರಕ್ಷಿಸಿದ್ದೇವೆ. ಹೇಗಿದ್ದಾರೆ ನೋಡ್ಬೇಕಲ್ಲ. ಹಾಗಲ್ಲ, ಹಿಂದೆ ಗರಗಾಸ ಉಂಟು, ಕೂತ್ಕೊಳ್ಳೋ ಜಾಗ್ರತೆ ಅಂತ ಹೇಳಿ. ಧನ್ಯವಾದ ಸ್ವಾಮಿ. ಹೇಳಯ್ಯೋ ವೈದ್ಯ ಹೇಳಯ್ಯೋ.
ಕೇಳಯ್ಯ. ಕೇಳಯ್ಯ ವೈದ್ಯ ಕೇಳಯ್ಯ. ಏನು ಸ್ವಾಮಿ ಇದು ಆಶ್ಚರ್ಯ? ಏನು? ಆ ಜಟ್ಟಿ ಬಂದು ನನ್ನನ್ನ ಹೊಡೆಯುವಂತ ಸಂದರ್ಭ ನೀವೇ ಬಂದು ನನ್ನನ್ನ ರಕ್ಷಿಸಿದವರು, ನನ್ನ ಜೀವ ಉಳಿಸಿದ್ರಿ ಅಂತ ಸಂತೋಷ ಪಟ್ಟೆ. ಆದ್ರೆ ಈಗ ನಿಮ್ಮ ವರ್ತನೆಯೇ ಬೇರೆಯಾಗಿ ಹೋಯ್ತಲ್ಲ. ಏನಾಯ್ತು? ನೀವೇ ನನ್ನ ಕೈಯನ್ನ ಹಿಡಿದು ಎಳೆಯುತ್ತಾ ಇದ್ದೀರಿ. ಯಾಕೆ ಸ್ವಾಮಿ ಹೇಗ್ ಮಾಡ್ತಾ ಇದ್ದೀರಿ? ಒಂದು ನಿಮ್ಮ ಪ್ರಾಣವನ್ನು ರಕ್ಷಿಸಿದ್ದು ನಿಮ್ಮನ್ನು ಉಳಿಸಬೇಕು ಅಂತಲ್ಲ, ಅಲ್ಲ, ನಿಮ್ಮ ಪ್ರಾಣ ನಮಗೆ ಬೇಕು ಅಂತ. ಈ ಜೀವ ನಮಗೆ ಬೇಕು. ಈ ಬಡವನ ಜೀವ ಅಲ್ಲ ನಿಮಗೆ ಯಾಕೆ ಸ್ವಾಮಿ? ನೀವು ಬಡವ ಇರಬಹುದು, ನಿಮ್ಮಲ್ಲಿ ಉಂಟಲ್ಲ ವಿದ್ಯೆ, ವೈದ್ಯಕೀಯ, ಅದಕ್ಕೆ ಬಡತನ ಇಲ್ಲಲ್ಲ. ಅವಳು ಶ್ರೀಮಂತವಾದದ್ದು. ವಿದ್ಯೆ ವಿದ್ಯಸ್ಥ ವಿದ್ಯಾಭ್ಯ. ವಿದ್ಯಾಭ್ಯ ಹಾಗೆ ಹಾಗೆ ಅಲ್ಲ ಸ್ವಾಮಿ, ಇದೆಲ್ಲ ಹೌದು. ನೀವು ಯಾರು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಪುರಾಣದಲ್ಲಿ ಇತಿಹಾಸದಲ್ಲಿ ಬಹಳಷ್ಟು ಜನ ರಾಮರನ್ನು ಕಂಡಿರಬಹುದು, ಕೇಳಿರಬಹುದು. ಹೇಳಿದ್ದೇವೆ. ಎಲ್ಲ ರಾಮರ ಸಮ್ಮಿಶ್ರಣವೇ ಈ ರಾಮ. ಎಲ್ಲ ಮಿಶ್ರ ಹುಟ್ಟುತ್ತಿದೆ ಅಂಶಗಳು, ಶಕ್ತಿಗಳು. ಇನ್ನೊಂದು ಸಂದರ್ಭ, ತಾಯಿಯ ತಲೆಯನ್ನು ಕತ್ತರಿಸಿ ಕ್ಷತ್ರಿಯ ನಾರಿಯರನ್ನೆಲ್ಲ ಮುಂಡೆ ಮಾಡಿದವ ಭಾರ್ಗವ ರಾಮ. ಶೂರ್ಪನಖೆ ನಾಸವನ್ನ ಕತ್ತರಿಸಿದವ ಶ್ರೀರಾಮ. ವರುಣನಿಂದ ದತ್ತವಾದಂತ ವಾರುಣಿಯನ್ನು ಕುಡಿದು ಅಮಲಿನಲ್ಲಿ ತೇಲಾಡಿದವ ಬಲರಾಮ. ಎದುರಿಗಿದ್ದ ವಿರೋಧಿಗಳ ರುಂಡವನ್ನ ಚೆಂಡಾಡಿದವ ಕುಮಾರರಾಮ. ಪ್ರಸ್ತುತ ಪ್ರಪಂಚದಲ್ಲಿ ಸ್ವಯಂ ಯೋಗ್ಯತೆ ತನ್ಮೂಲಕವಾಗಿ ಮೆರೆಯುತ್ತಿರುವ ನಾನೇ ಕೀರಾಡಿ ಕರಿರಾಮ. ಕಲಿರಾಮ. ದೊಡ್ಡ ಕಲಿ ನೀನು. ಅಂತ ಕಲಿಯ ಗಂಡು ಕೊಡಲಿ ಸೇತುರ್ ರಾಮ. ಅವ ನಾ ರಾಮ ಅಲ್ಲ, ನಾನು ಕಾಶಿ. ನೀವು ಕೇಳಿರಬಹುದು, ಕಾಶಿ ಬಹಳ ಉಂಟು. ಪುಣ್ಯಕ್ಷೇತ್ರ ವಾರಣಾಸಿ, ಶ್ರೀಕ್ಷೇತ್ರ ಅದು ಕಾಶಿ. ಕಾಶಿ ಪಳಪ್ಪಳ ಹೊಳೆಯುವ ಪ್ರಕಾಶ, ಅದು ಕಾಶಿ. ಕಾಶಿ ತಿನ್ನೋ ಗುಂಬಳಕಾಯಿ ನಿನ್ನ ಮುಖ, ಅದು ಕಾಶಿ. ನಾನು ಬರೀ ಕಾಶಿ ಅಲ್ಲ, ಗರ್ಗಾಸ್ ಕಾಶಿ. ಬ್ಯಾಡದೆ ಹೋದ ಮಾತಾಡಿದ್ರೆ ಹೇಳ್ತೇನೆ ನಿಮಗೆ ಗರ್ಗಾಸ. ಓ ಅಣ್ಣ, ಅದೊಂದು ಬೇಡ. ಹಾಗಾದ್ರೆ ನಾವು ಯಾರು? ಕಾಡು ಪ್ರದೇಶದಲ್ಲಿ ನಮ್ಮ ವಾಸ, ಬುಡಕಟ್ಟು ಜನಾಂಗದವರೊಂದಿಗೆ ನಮ್ಮ ಜೀವನ, ಅಲ್ಲೇ ಒಡನಾಟ. ಹಣ ಒಂದು ಸಿಗ್ತದೆ ಅಂತಾದ್ರೆ ಯಾರ ತಲೆಯನ್ನು ಬೇಕಾದ್ರೂ ಮಾಡಿದ್ದೇವೆ, ಇಲ್ಲ ತಲೆ ಹಿಡಿತೇವೆ. ದೇವ್ರೆ, ಪುರಾಣ ಕಾಲದ ವಿಗ್ರಹವನ್ನು ಮಾರಾಟವನ್ನು ಮಾಡಿ ಹಣ ಸಂಪಾದಿಸ್ತೇವೆ. ಆನೆದಂತವನ್ನು ತೆಗೆದು ಮಾರಾಟ ಮಾಡ್ತೇವೆ. ಹಣದಂತವ? ಹಾಗಿದ್ರೆ ನೀನು ದಂತಚೋರ. ಅವನ್ ತಮ್ಮನ ಇವ, ಇವನೇ ಅವ ಹೋದೆ ಉಳ್ಕೊಂಡಂತಲ. ಇವನೇ ಇರ್ಬೋದಾ? ಅಶ್ವಿನಿ ದೇವತೆಗಳು ನಿಮ್ಮ ಕುಟುಂಬದವರ ಅಲ್ಲ, ವೃತ್ತಿ ಅಷ್ಟೇ. ಹೌದಾ? ಹಾಗೆ ಜಿಂಕೆಯ ಚರ್ಮವನ್ನು ಸುಲಿದು ಮಾರಾಟ ಮಾಡ್ತೇವೆ. ಹುಲಿಯ ಉಗ್ರನ್ನ ತೆಗೆದು ಮಾರಾಟ ಮಾಡ್ತೇವೆ. ಹುಲಿ ಹೋಗಿರ್ಬೇಕಾ? ಯಾಕೆ? ಒಂದ್ 2 ಕೊಡ್ತಿ ಹಾಕೊಂಡು ತಿರುಗಿ ಈಗ ಹಾಕೊಂಡ ಅಂಗಿದ ಗುಪ್ಪಿ ತಗೊಳ್ಬೇಕು ಅಂದ್ರೆ ಒಂದು ಬೇಡ. ಅದಲ್ಲ, ಬೆಳೆದು ನಿಂತಹ ಶ್ರೀಗಂಧದ ಮರವನ್ನ ಪುಟ ಸಹಿತ ಕಂಡು ಮಾರಾಟ ಮಾಡ್ತೇವೆ. ಈಗ ಮರ ಇಲ್ಲ, ಬೇರೆ ಹೇಳ್ತಾ ಇದ್ದೇವೆ. ಅವನಿಗೆ ಶ್ರೀಗಂಧದ ಮರವೇ ಆಗಬೇಕು ಅಂತಿಲ್ಲ. ಮತ್ತೆ ಆ ಪಾಪಿ ಮಗ 2 ವರ್ಷ ಆಯ್ತು ಮರ ಕಡ್ಕೊಂಡೇ ಜೀವನ ಮಾಡ್ತಾ ಇದ್ದಾನೆ. 100ಕ್ಕೆ 100 ಸತ್ಯ. 2 ವರ್ಷದಿಂದ ಆ ವ್ಯಾಪಾರ ನಾನು ಮಾಡದೇ ಇದ್ರೆ ನಮ್ಮ ಕತೆ ಗಂಡಂತರಾಗಿತ್ತು. ಈಗ ತಗೊಂಡದ್ ಬಹಳ ಉಂಟು, ಯಾವ ಕಡಿದು ತಲೆ ಹೇಳ್ಕೊಂಡಿದ್ದೆ. ಈಗ ಈ ಕಡೆ ಎಲ್ಲಾದ್ರೂ ಕಡ್ದಿದ್ದೀರಾ? ಎಲ್ಲ ಬರ್ತಾ ಇದ್ದೇನೆ ಈಗ. ಹೌದಾ? ಗಡಲಾಳವನ್ನ ಇಳಿದು ಕೋಳಿ ಚಿಪ್ಪಿಯನ್ನು ಹೆಕ್ಕಿ ಸೇರಿಗ್ನೂರ 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 ಅಂತ ಹೇಳಿ 2 ವರ್ಷ ವ್ಯಾಪಾರ ಮಾಡಿದೆವು. ಬರ್ತಿದಂತೆ ಆ ವ್ಯಾಪಾರ ಉಂಟಾ? ಯಾವುದು? ಅದು ಕೋಳಿ ಚಿಪ್ಪಿಯನ್ನು ಹೆಕ್ಕಿ, ಕೋಳಿ ಚಿಪ್ಪಿ ಅದನ್ನು ಮಾಡೋ ಸುಳ್ಳೆ ಮಾಡೋದಲ್ಲ. ಮತ್ತೆ ಅದಲ್ಲಿರುವ ಮುತ್ತನ್ನು ತೆಗೆದು ಮಾರಾಟ ಮಾಡು. ಅದನ್ನು ಮಾರಾಟ ಮಾಡಿ ಮುತ್ತಿನ ವ್ಯಾಪಾರಿಗಳು, ವ್ಯಾಪಾರಿ ಮುತ್ತು ಮುತ್ತಸ್ತೆ ಮುತ್ತೋಭ್ಯ. ಮುತ್ತು ಅಭ್ಯ. ಯಾರ ಮುತ್ತು ಅಭ್ಯ? ಮಾರಿ ಮುತ್ತು ಸಾಹಿತ್ಯ ಮಾರಿ ಮುತ್ತು ಅಲ್ಲ, ಚಿಪ್ಪಿನೊಳಗಿರುವ ಮುತ್ತು. ಆಯ್ತಾಯ್ತು. ಇವತ್ತು ನಿಮ್ಮನ್ನ ಮಾರಾಟ ಮಾಡುವುದೆಲ್ಲಿಗೆ ಕೇಳಿ, ಪಂಕಜಪುರದ ವೈರಿ ರಾಜ್ಯವಾದಂತಹ ರುದ್ರಪುರದ ತೊರೆ ದುರಧೀರನ ಮಗಳಿಗೆ ಬಂದ ರೋಗವೆನ್ನುವುದು ದೂರವಾಗಬೇಕು ಅಂತಾದ್ರೆ ನಿಮ್ಮನ್ನ ಕರೆತಂದು ಅವನ ಕರದಲ್ಲಿಟ್ಟರೆ ಹೇರಳವಾದಂತಹ ಹಣ ಕೊಡ್ತಾನಂತೆ. ಹಾಗಾಗಿ ನಿಮ್ಮನ್ನ ಮಾರಾಟ ಮಾಡ್ತಾರೆ. ಮೊನ್ನೆ ಮಾರಾಟ ಮಾಡಿ ಇವತ್ತು ಎಲ್ಲಿಗೆ? ರುದ್ರಪುರಕ್ಕೆ. ರುದ್ರಪುರಕ್ಕ? ಹೌದಾ? ಸ್ವಲ್ಪ ಸುಮ್ಮನೆ ಇರ್ತೀರಾ ಸ್ವಾಮಿ? ಅದಲ್ಲದೆ ಹೋದ್ರೆ ಏನು? ರುದ್ರಪುರಕ್ಕೆ ನನ್ನನ್ನು ಕಳಿಸುವುದಾ? ಹಾ, ನಾನು ಹೋಗುವುದು ಬೇಡ ಸ್ವಾಮಿ. ಸ್ವಾಮಿ ಯಾಕೆ ಸಮಯ? ಅಲ್ಲಿ ಹೋಗ್ತಾ ಇದ್ದೇನೆ ಎಂಬ ಸುದ್ದಿ ಗೊತ್ತಾದ್ರೆ ಸಾಕು ನಮ್ಮ ಮಹಾರಾಜರಿಗೆ. ಸ್ವಾಮಿ ಸುಮ್ಮನೆ ಬಿಡ್ತಾರೆ ಅಂತ ಭಾವಿಸ್ಕೊಂಡ್ರ ಏನ್ ಸ್ವಾಮಿ? ಮಾಡ್ತಾರೆ? ನನ್ನ ತಲೆ ಕಡಿಯುವುದಿಲ್ವಾ ಹೇಳಿ? ಬರುವುದಿಲ್ಲ ನಾನು. ಪೂರ್ವ ವಿಚಾರ ಮಹಾರಾಜರಿಗೆ ಗೊತ್ತಾದ್ರೆ ಅವ್ರ ತಲೆ ಕಡಿತಾರೆ. ಮಾಡದೇ ಇದ್ರೆ ನಾವು ನಿಮ್ ತಲೆ ಕಡಿತೇವೆ ಸ್ವಾಮಿ. ಅಯ್ಯೋ ದೇವ್ರೆ, ನನಗೆ ಬದುಕುವುದಕ್ಕೆ ಬೇರೆ ದಾರಿಯೇ ಇಲ್ವಾ ಸ್ವಾಮಿ? ಬೇರೆ ದಾರಿ ಇಲ್ಲ ನಿನಗೆ, ಮತ್ತು ನೀಡಯ್ಯ ಮಧ್ಯ ರಾತ್ರಿ ಬಾರಯ್ಯ ರುದ್ರಪುರ ಪಾಪ. ಹಣ ಕೊಡ್ತೇವೆ, ಪ್ರಾಣ ಬಿಡ್ತೇವೆ. ಲಕ್ಷ್ಮೀ ಲಕ್ಷ್ಮೀ ಧನವಂತನೆ ನಿಪಗನಸು
ಕೈಗೂಡಿ ಜನಗಿಂದು ಸೊಗನು ಸೊಗನೆ ಸೊಗಸು ಜನಿಸೆ ಸೂರ್ಯನು ನಾಳೆಗೆ ಲಕ್ಷ್ಮಿ ಕುಣಿದಾಡುವಳು ಅತಿಯಾಗಿ ಹಣದ ಮೇಲೆ ವ್ಯಾಮೋಹ ಬಂತ ಕೊನೆಗೆ ಹೀಗೆ ಆಗು ಹುಚ್ಚು ಹುಚ್ಚೆಚ್ಚಾಗು ಹುಚ್ಚು ಹುಚ್ಚಸ್ಯ ಹುಚ್ಚೆಪ್ಯ. ಹಣ ಎಂದಾಗ ಹೆಣವು ಬಾಯಿ ಬಿಡ್ತದೆ. ಹಣದ ಮುಂದೆ ಪ್ರಾಮಾಣಿಕತೆ ಸ್ವಾಮಿ ನಿಷ್ಠೆ ಯಾವುದೂ ಇಲ್ಲ. ಸಾಕ್ಷಿ ಇವರೇ ಆದ್ರೆ ಹೌದಾ? ಹಣ ಕೊಡ್ತೇವೆ ಅಂದಾಗ ಅವ್ರ ಕಲ್ಪನೆ ನೋಡಿದ್ಯಾ? 8 ಬೆರಳಿಗೆ 8 ಉಂಗ್ರ, 20 ಬೆರಳಿಗೆ 8 ಉಂಗ್ರ, ಅಂತ 20 ಬೆರಳ ಅದಕ್ಕೆಲ್ಲ ಹಾಕೊಳಕ್ ಆಗುದಿಲ್ವಾ? 8 ಬೆರಳಿಗೆ ಮಾತ್ರ. ಆಮೇಲೆ ಬಂಗಾರದ ಕಡ್ಗ, ಬಂಗಾರದ ಹಾರ, ತಿರ್ಗಾಡ್ಲಿಕ್ಕೆ ಗಾಡಿಯಲ್ಲಿ ಹೋಗೋ ಕೈ ಹೀಗೆ ಮಾಡುವುದು, ಹಾಗೆ ಆಮೇಲೆ ಈ ಕೈ ಹೀಗೆ ಮಾಡುವುದು, ಆಮೇಲೆ ಜನಸಂಖ್ಯೆ ಹೆಚ್ಚಾದ್ಮೇಲೆ 2 ಕೈ ಹೀಗೆ ಮಾಡುವುದು, ಆಮೇಲೆ ಗಾಡಿ ಹೋಗ್ಲಿಕ್ಕೆ ಬಿಡುದು. ಏನ್ ಮಾಡಿ ಕಲ್ಪನಾ ಲೋಕದಲ್ಲಿ ತಿಳ್ತಾ ಇದ್ದಾರೆ ಅವರೀಗ. ನಿಮ್ಗೆ ಯಾವ ಲಕ್ಷ್ಮಿ ಬೇಕು ಹೇಳಿ? ಯಾವ ಲಕ್ಷ್ಮಿ ಉಂಟು ಹೇಳಿ? ಭಾಗ್ಯಲಕ್ಷ್ಮಿ ಯೋಜನೆ ಉಂಟು, ಧಾನ್ಯ ಲಕ್ಷ್ಮಿ ಉಂಟು, ಮಹಾಲಕ್ಷ್ಮಿ ಯೋಜನೆ ಉಂಟು, ಲಕ್ಷ್ಮಿ ಉಂಟು, ಆಮೇಲೆ ಸಂತಾನ ಲಕ್ಷ್ಮಿ ಉಂಟು, ಸಂತಾನ ಲಕ್ಷ್ಮಿ ಇವಿದ್ದಾನೆ, ಧೈರ್ಯದಾನೆ ಬೇಗ ನೋಡು, ಎಲ್ಲದಕ್ಕೆ ವ್ಯವಸ್ಥೆ ಉಂಟು ಅಂತ ಹೇಳುವುದೆಲ್ಲದೂ ಹೇಳ್ಕೊಳ್ಳುದು. ಅವ ತಯಾರಿದ್ದ ನಾನು ತೋರಿಸುದು. ಇನ್ನು ಬಿಟ್ಟು ಅವರಿಲ್ಲ ನಮ್ದು ಹೇಳದ್ ಮಾತ್ರ. ಮತ್ತೆ ಬೇರೆ ದರಿದ್ರ ಲಕ್ಷ್ಮಿ, ಕಲಿಲಕ್ಷ್ಮಿ, ಕಲಿಲಕ್ಷ್ಮಿ ಅದೆಲ್ಲ ನನಗೆ ಯಾಕೆ? ನನ್ನ ಅಕ್ಕಪಕ್ಕದಲ್ಲಿ ದರಿದ್ರ ಲಕ್ಷ್ಮಿ, ಕಲಿಲಕ್ಷ್ಮಿ ಆಗಲ್ಲ. ಮನೆಯಲ್ಲಿ ವಿಷಯ ಹೇಳಿದ್ದಷ್ಟೇ. ಮಾಡ್ಬೇಕಾದಿಷ್ಟೇ. ಏನು? ನೇರ ನಿಮ್ಮ ಮನೆಗೆ ಹೋಗಿ, ಮನೆಗೆ ಎಲ್ಲ ಹೋಗ್ಲಿಕ್ಕಿಲ್ಲ, ಯಾರಿಗೆ ಗೊತ್ತಾಗಬಾರ್ದು ಈ ವಿಷಯ. ಮಧ್ಯರಾತ್ರಿ ಹೊತ್ತಿ ನಾವು ಬರ್ತೇವೆ. ನಾನು ಬಂದು ಬಾಗಿಲು ತಡ್ತೇನೆ. ಬಾಗಿಲು ತಟ್ಟಿದಾಗ ನೀವೇ ಹೊರಗೆ ಬರ್ಬೇಕು. ನೀವು ಹೊರಗೆ ಬರ್ದಿದ್ರೆ ನಾವು ಒಳಗೆ ಬರ್ತೇನೆ. ನಾವು ಒಳಗೆ ಬಂದ್ಮೇಲೆ ಏನಾಗ್ಬೋದು ನಿಮ್ ಕಲ್ಪನೆ ಮಾಡ್ಕೊಳ್ಳಿ. ಜಾಗ್ರತೆ. ನಾನೇ ಬರ್ತೇನೆ. ಲಕ್ಷ್ಮಿ ಲಕ್ಷ್ಮಸ್ಯ ಲಕ್ಷ್ಮೇಭ್ಯ. ಕಾಶಿ, ಮಹಾರಾಜರಿಗೆ ವಿಷಯವನ್ನು ಮುಟ್ಟಿಸಿದ್ರೆ ನಮ್ಮ ತಲೆ ಹೋಗ್ತದೆ. ನೀನು ಹೋಗಿ ಒಂದು ಕೆಲಸ ಮಾಡಿ. ಏನ್ ಮಾಡು? ವೈದ್ಯರ ಮನೆಗೆ ಹೋಗು. ಸುತ್ತಾಗ್ತಾ ಇರು. ನಾನು ಸುತ್ತಾಕ್ತೆ. ಶ್ರೀ ಉತ್ತರ ತಾವ್ಯಾವ ಕಡೆ ಸುತ್ತಾಕ್ಲಿಕ್ಕೆ ಹೊರಟ್ರು? ನಮ್ಮ ಕಾರ್ಯಕ್ಷೇತ್ರ ಬಹಳ ವಿಶಾಲ ಉಂಟು. ವರ್ತಮಾನ ಹೊರತು